ನಾನು ಒದಗಿ ಬರ್ತೇನೆ. ನನ್ನ ಕಚೇರಿ ನನ್ನ ಮನೆಯ ಪಕ್ಕದಲ್ಲಿದೆ. ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡಿದ್ದೀನಿ, ಯಾವುದೇ ಕ್ಷೇತ್ರದ ವ್ಯವಸ್ಥೆ ಬೇಡ, ತಕ್ಕದಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೊಂದಿಗೆ ನಾನು ಇದ್ದೇನೆ ಅಂತ ಹೇಳುವಂತ ಅಭಯ ಹಸ್ತವನ್ನು ಇಟ್ಟುಕೊಂಡು ನಿಮ್ಮ ಒಂದು ಅಣ್ಣನಾಗಿ, ನಿಮ್ಮ ಒಂದು ತಮ್ಮನಾಗಿ, ನಿಮ್ಮ ಒಂದು ಸಂಬಂಧಿಕನಾಗಿ ನಿಮಗೆ ನಾನು 24 ಗಂಟೆ ನನ್ನನ್ನು ನಾನು ಮೀಸಲಿಟ್ಟಿದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳಿ ನನ್ನ ಗೆಲುವಿಗಾಗಿ ತಾವು ಶ್ರಮಿಸಬೇಕು ಅಂತ ಹೇಳಿ ಜೈ ಜೈ ಕಾಂಗ್ರೆಸ್. ನಿಮ್ಮೆಲ್ಲರ ಸಾಧನೆ ನನಗೆ ಆದಿವಾಸಿ ಭಾರತೀಯರ ನೋವು ನನಗೂ ಗೊತ್ತಿದೆ. ನಿಮ್ಮೆಲ್ಲರ ಈ ಒಂದು ಸಂಗಮ ನನಗೆ मोहिउद्दीन बाबा साहब आ रहे हैं, तशरीफ ला रहे हैं, तालियों के साथ स्वागत कीजिए। दी MLA फ्रॉम मंगलोर नॉर्थ। बाबा साहब आपका बहुत बहुत स्वागत है। सलाह टाइम प्लीज प्लीज साइलेंस, प्लीज कीप साइलेंस। सलाह टाइम।